ಮಧ್ಯಪ್ರದೇಶ ರಾಜ್ಯದ ಬಡ್ಲಾನಿ ಜಿಲ್ಲೆಯ ಶತ್ರುಘ್ನ ಬಾಬುರಾವ್ ಎನ್ನುವರು ಕಳೆದ 10 ವರ್ಷಗಳಿಂದ ಒಂಟೆ ಸವಾರಿಗಾಗಿ 3 ಗಂಡು ಒಂಟೆಗಳನ್ನು ಮಲ್ಪೆ ಬೀಚ್ನಲ್ಲಿ ವ್ಯವಸ್ಥೆಗೊಳಿಸಿದ್ದರು. 14 ವರ್ಷ ವಯಸ್ಸಿನ ಕಟ್ಟಪ್ಪ, 10 ವರ್ಷ ವಯಸ್ಸಿನ ಬಾಹುಬಲಿ ಹಾಗೂ 8 ವರ್ಷ ವಯಸ್ಸಿನ ರಾಣಾ ಎಂಬ ಹೆಸರಿನ 3 ಒಂಟೆಗಳು ಬೀಚ್ನಲ್ಲಿ ಸೇರುವ ಪ್ರವಾಸಿಗರನ್ನ ಬೆನ್ನ ಮೇಲೆ ಹೊತ್ತು ಕಡಲ ತಡಿಯ ಮರಳ ರಾಶಿಯಲ್ಲಿ ಸುತ್ತಾಡಿಸಿ ಮನತಣಿಸುತ್ತಿದ್ದವು. ಅದರಲ್ಲಿ ಶುಕ್ರವಾರ ಮಧ್ಯಾಹ್ನ ಗಿಡಗಂಟಿ ಬೆಳೆದ ಜಾಗದಲ್ಲಿ ಮೇಯಲು ಬಿಟ್ಟಿದ್ದ ಬಾಹುಬಲಿ ಹೆಸರಿನ 10 ವರ್ಷದ ಒಂಟೆಯೊಂದು ಇದ್ದಕ್ಕಿದ್ದಂತೆ ಬಿದ್ದು ಒದ್ದಾಡಿ ಸಾವನ್ನಪ್ಪಿದೆ. ಒಂಟೆಯ ಮಾಲಕ ಶತ್ರುಘ್ನ ಬಾಬುರಾವ್ ಒಂಟೆ ಸಾವಿಗೆ ಹೃದಯಾಘಾತವೇ ಕಾರಣವಿರಬಹುದೆಂದು ಅಭಿಪ್ರಾಯಪಟ್ಟಿದ್ದಾರೆ. 10 ತಿಂಗಳ ಹಿಂದೆ ಬಾಹುಬಲಿ ಒಂಟೆಯನ್ನ 1,20,000 ರೂಪಾಯಿ ಹಣ ಕೊಟ್ಟು ಮಧ್ಯಪ್ರದೇಶದಲ್ಲಿ ಖರೀದಿಸಿದ್ದೆ ಎಂದು ಶತ್ರುಘ್ನ ಹೇಳಿದ್ದಾರೆ. ಮಾಲಕ ಶತ್ರುಘ್ನನಿಗೆ ಸುಮಾರು 900 ಕೆಜಿ ಭಾರದ 7 ಅಡಿ ಎತ್ತರದ ಒಂಟೆಯ ಕಳೇಬರವನ್ನ ವಿಲೇವಾರಿಗೊಳಿಸುವ ಸಮಸ್ಯೆ ಒಂದೆಡೆಯಾದರೆ, ಇನ್ನೊಂದೆಡೆ ಆತನ ಕುಟುಂಬದ ಸಂಸಾರ ರಥ ಸಾಗಿಸಲು ನೆರವಾಗುತ್ತಿದ್ದ ಒಂಟೆ ಬಾಹುಬಲಿಯ ಸಾವು ದುಃಖ ತಪ್ತನನ್ನಾಗಿಸಿದೆ. ಈ ಒಂಟೆ ಇವತ್ತು ದಾರುಣ್ಯ ಅಂತ ಕಂಡಿತು. 12 ವರ್ಷದಿಂದ ಇವರೊಟ್ಟಿಗಿದ್ದ ಒಂಟೆ ಬೀಚಿನಲ್ಲಿ ತುಂಬಾ ಒಂದು ಒಳ್ಳೆಯ ರೀತಿಯ ಜನರನ್ನು ಕರ್ಕೊಂಡು ಹೋದಂಥ ಒಂಟೆ ಇವತ್ತು ದಾರುಣವಾಗಿ ಅಂತ್ಯ ಕಂಡಿತು. ದಿಕ್ಕು ಕಾಣದೆ ಅಸಹಾಯಕ ಸ್ಥಿತಿಯಲ್ಲಿದ್ದ ಶತ್ರುಘ್ನನ ನೆರವಿಗೆ ಉಡುಪಿಯ ಸಾಮಾಜಿಕ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು, ತಾರನಾಥ್ ಮೇಸ್ತಾ ಶಿರೂರು ಹಾಗೂ ಸ್ಥಳೀಯರಾದ ಗಣೇಶ್ ಮೆಂಡನ್, ಮಂಜುನಾಥ್, ದಯಾನಂದ ಕೊಳ ಅವರು ನೆರವಿಗೆ ಬಂದಿದ್ದಾರೆ. ದುಃಖಿತ ಒಂಟೆ ಮಾಲಕನಿಗೆ ಸಾಂತ್ವನ ಹೇಳಿದ್ದಾರೆ ಹಾಗೂ ಕಳೇಬರದ ವಿಲೇವಾರಿಗೊಳಿಸುವ ವ್ಯವಸ್ಥೆ ಮಾಡಿದ್ದಾರೆ. ಒಂಟೆಯಲ್ಲಿ ಒಂದು ಒಂಟೆಯು ಇವತ್ತು ಪಾಪ ಏನು ಆಹಾರ ಕೊಡುತ್ತಿರುವಾಗಲೇ ಒಂದು ದುರ್ದೈವಶವಾಗಿ ಅದು ಮರಣ ಹೊಂದಿದೆ. ಹಾಗಿರುವಾಗ ನಮ್ಮ MP ಬಂದಂತಹ ಶತ್ರುಘ್ನ ಯಾರಿದ್ದಾರೆ ಅವರಿಗೆ ಯಾಕಂತಂದರೆ ಜೀವನೋಪಾಯಕ್ಕೆ ಇರುವಂತಹ ಈ ಒಂಟೆ ಬಹಳಷ್ಟು ಉಪಕಾರ ಆಗಿರುತ್ತದೆ. ಈಗ ಪಾಪ ಈ ಒಂಟೆಯನ್ನು ಸಾರ್ವಜನಿಕರ ವತಿಯಿಂದ ಹಾಗೂ ನಗರಸಭೆಯ ವತಿಯಿಂದ ಅದನ್ನು ಅಂತ್ಯಕ್ರಿಯೆ ಮಾಡುವುದಾಗಿ ನಾವು ಸಾರ್ವಜನಿಕರವಾಗಿ ವಿನಂತಿಸಿಕೊಳ್ತಿದ್ದೇವೆ. ಮುಂದಾಳತ್ವ ವಹಿಸಿದ ನಿತ್ಯಾನಂದ ಒಳಕಾಡು ಅವರು ನಗರಸಭೆಗೆ ಮಾಹಿತಿ ನೀಡಿ ಕಳೇಬರದ ಸಾಗಾಟಕ್ಕೆ ಲಾರಿಯನ್ನ ತರಿಸಿದರು. ಕ್ರೇನ್ ಮೂಲಕ ಒಂಟೆಯ ಕಳೇಬರವನ್ನ ಲಾರಿಗೆ ತುಂಬಿಸುವ ವ್ಯವಸ್ಥೆಗೊಳಿಸಿದ್ದಾರೆ. ಬಳಿಕ ಸಾಮಾಜಿಕ ಕಾರ್ಯಕರ್ತರು ಕಳೇಬರಕ್ಕೆ ಹೂಹಾರ ಹಾಕಿ ಅಂತಿಮ ನಮನ ಸಮರ್ಪಿಸಿ ನಗರಸಭೆಯ ಸ್ವಚ್ಛತಾ ಸಿಬ್ಬಂದಿಗೆ ಹಸ್ತಾಂತರಿಸಿದ್ದಾರೆ.